ಮನೆಯ ಬಾಗಿಲ ಬೀಗವನ್ನ ಮುರಿದು ಒಳನುಗ್ಗಿ ಕಪಾಟಿನಲ್ಲಿ ಇರಿಸಿದ್ದ 6 ಲಕ್ಷ ರೂಪಾಯಿ ನಗದು ಹಣವನ್ನ ಕಳವು ಮಾಡಿದ್ದ ಪ್ರಕರಣದ ಆರೋಪಿಯನ್ನ ಬೈಂದೂರು ಪೊಲೀಸರು ಬಂಧಿಸಿದ್ದಾರೆ. ರಾಜಸ್ಥಾನ ಮೂಲದವನಾಗಿದ್ದಂತಹ ಆರೋಪಿ ಪ್ರಸ್ತುತ ಬೈಂದೂರಿನ ಬಂಕೇಶ್ವರದ ಬಟ್ಟೆ ಅಂಗಡಿಯೊಂದರ ಹಿಂದುಗಡೆ ಇರುವ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ 23 ವರ್ಷದ ಮಹೇಂದ್ರ ಸೈನ್ ಅಂತ ಗುರುತಿಸಲಾಗಿದೆ. ಏಪ್ರಿಲ್ 23ರಂದು ಆರೋಪಿ ಮಹೇಂದ್ರ ಸೈನ್ ಬೈಂದೂರು ತಾಲೂಕಿನ ಎಡ್ತರೆ ಗ್ರಾಮದ ರಾಜಸ್ಥಾನ್ ಮೂಲದ ರಾವಲ್ ಸಿಂಗ್ ಎಂಬವರು ವಾಸವಾಗಿದ್ದ ಬಾಡಿಗೆ ಮನೆಯ ಬಾಗಿಲಿನ ಬೀಗವನ್ನ ಮುರಿದು ಒಳನುಗ್ಗಿ ಕಪಾಟಿನಲ್ಲಿದ್ದ 6 ಲಕ್ಷ ನಗದು ಹಣವನ್ನ ಕಳವು ಮಾಡಿಕೊಂಡು ಹೋಗಿದ್ದ. ಈ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಈ ಕುರಿತು ಬೈಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆರೋಪಿಯ ಪತ್ತೆಗಾಗಿ ವಿಶೇಷ ತಂಡವನ್ನ ರಚಿಸಿ ತನಿಖೆಯನ್ನು ನಡೆಸಲಾಗಿತ್ತು. ವಿಶೇಷ ತಂಡ ಕಾರ್ಯಾಚರಣೆ ನಡೆಸಿ ಮೇ 7ರಂದು ಆರೋಪಿಯನ್ನ ಬಂಧಿಸಿದೆ. ಬಂಧಿತನಿಂದ ಕಳವು ಮಾಡಿರುವ 6 ಲಕ್ಷ ನಗದನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ.